ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸುರೇಶ್. ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಬೆಸ್ಟ್ ಡಿಮ್ಯಾಟ್ ಅಕೌಂಟ್ ಯಾವುದು ಅಂತ ತಿಳ್ಕೊಳ್ಳೋಣ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಬನ್ನಿ ಹಾಗಾದರೆ ಈ ಒಂದು ವಿಡಿಯೋವನ್ನು ಶುರು ಮಾಡೋಣ. ನಂಬರ್ 1 ಬೆಸ್ಟ್ ಡಿಮ್ಯಾಟ್ ಅಕೌಂಟ್ ಯಾವುದಪ್ಪ ಅಂತಂದರೆ ಝೆರೋದಾಗಿರುತ್ತೆ ಫ್ರೆಂಡ್ಸ್. ಈ ಒಂದು ಝೆರೋದಲ್ಲಿ ಈ ಒಂದು ಡಿಸ್ಕೌಂಟ್ ಬ್ರೋಕರೇಜ್ ಲೆಕ್ಕದಲ್ಲಿ ಈ ಒಂದು ನಮಗೆ ಏನು ಚಾರ್ಜಸ್ಸನ್ನು ಅಪ್ಲೈ ಮಾಡ್ತಾರೋ ಇದೆಲ್ಲ ಕೂಡ ನಮಗೆ ಡಿಸ್ಕೌಂಟ್ ಲೆಕ್ಕಾಚಾರದಲ್ಲಿ ಇವರು ನಮಗೆ ಬ್ರೋಕರೇಜನ್ನು ಕೊಡುವಂಥ ಒಂದು ಏಕೈಕ ಕಂಪನಿ ಆಗುತ್ತೆ ಫ್ರೆಂಡ್ಸ್. ಈ ಒಂದು ಕಂಪನಿ ನಮ್ಮ ಕರ್ನಾಟಕದ, ಅದು ಕೂಡ ನಮ್ಮ ಬೆಂಗಳೂರಿನ JP ನಗರದ ಡಾಲರ್ಸ್ ಕಾಲೋನಿಯಲ್ಲಿ ಇರುವಂಥ ಒಂದು ಬ್ರಾಂಚ್ ಆಗಿರುತ್ತೆ. ಈ ಬ್ರಾಂಚ್ನಲ್ಲಿ ನಿಮ್ಗೆ ಏನಾದರೂ ಕೂಡ ಯಾವುದಾದ್ರು ಶೇರ್ನ ಬೈ ಮಾಡಬೇಕಾದ್ರೆ ಅಥವಾ ಸೆಲ್ ಮಾಡಬೇಕಾದ್ರೆ ಏನಾದರೂ ಕೂಡ ಪ್ರಾಬ್ಲಮ್ ಆಯಿತು ಅಂತಂದರೆ, ಅಥವಾ ಏನಾದರೂ ನಿಮ್ಮ ಅಮೌಂಟ್ ಏನಾದರೂ ಕೂಡ ನಿಮ್ಮ ಅಕೌಂಟ್ಗೆ ಜಮಾ ಆಗಿಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ಆ ಒಂದು ಬ್ರಾಂಚ್ಗೆ ಹೋಗೋದ್ರ ಮುಖಾಂತರ ನೀವು ಆ ಒಂದು ಪ್ರಾಬ್ಲಮ್ಸನ್ನು ಕೂಡ ನೀವು ಸಾಲ್ವ್ ಮಾಡ್ಕೋಬೋದು ಈಸಿಯಾಗಿ. ಹತ್ತಿರದಲ್ಲಿರೋದ್ರಿಂದ ಅದು ನಮ್ಮ ಇಂಡಿಯಾದ ಒಂದು ಬ್ರೋಕರೇಜ್ ಕಂಪ್ನಿ ಆಗಿರೋದ್ರಿಂದ ನಮಗೆ ಯಾವುದೇ ಥರ ಪ್ರಾಬ್ಲಮ್ ಇರೋದಿಲ್ಲ ಫ್ರೆಂಡ್ಸ್. ಈ ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಂತಂದರೆ ಪ್ಲೇಸ್ಟೋರ್ನಲ್ಲಿ ಕೈಟ್ ಬೈ ಝೆರೋದಾ ಅಂತ ಟೈಪ್ ಮಾಡಿದ್ರೆ ಈ ಒಂದು ಇಂಟರ್ಫೇಸ್ ಬರುತ್ತೆ. ಈ ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೋಬೋದು. ಈ ಒಂದು ಝೆರೋದಾ ಅಕೌಂಟ್ನಲ್ಲಿ ಬೇರೆಲ್ಲ ಬ್ರೋಕರೇಜ್ ಕಂಪ್ನಿಗೆ ಬೇರೆಲ್ಲ ಒಂದು ಬ್ರೋಕರೇಜ್ ಕಂಪ್ನಿಗಿಂತ ಈ ಒಂದು ಝೆರೋದಲ್ಲಿ ಚಾರ್ಟ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗಾಗಿ ಈ ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದಾದ ನಂತರ ಝೆರೋದಾ ಅನ್ನುವಂಥದ್ದು ಇದು ಇಂಡಿಯಾದ ನಂಬರ್ 1 ಬ್ರೋಕರೇಜ್ ಕಂಪ್ನಿ ಆಗಿರುತ್ತೆ. ಇದರಲ್ಲಿ ಈಕ್ವಿಟಿ ಡೆಲಿವರಿನಲ್ಲಿ ಮತ್ತು ಮ್ಯೂಚುವಲ್ ಫಂಡ್ನಲ್ಲಿ ಇದು ಯಾವುದೇ ಥರ ಚಾರ್ಜಸನ್ನು ಅಪ್ಲೈ ಮಾಡೋದಿಲ್ಲ ಫ್ರೆಂಡ್ಸ್. ಈ ಒಂದು ಚಾರ್ಜಸ್ ಯಾವುದ್ರಲ್ಲಿ ಅಪ್ಲೈ ಆಗುತ್ತೆ ಅಂತಂದರೆ, ನೀವೇನಾದರೂ ಇಂಟ್ರಾಡೇ ಮಾಡೋದಾದರೆ ಅಥವಾ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಏನಾದರೂ ಮಾಡೋದಾದರೆ ನಿಮಗೆ ಒಂದು ಫ್ಲ್ಯಾಟ್ಗೆ ಅಂದರೆ ಒಂದು ಆರ್ಡರ್ಗೆ ನಿಮಗೆ 20 ರೂಪಾಯಿ ಚಾರ್ಜಸನ್ನು ಮಾಡುವಂಥದ್ದು. ಇದಾದ ನಂತರ ಈ ಒಂದು ಬೆಸ್ಟ್ ಡಿಮ್ಯಾಟ್ ಅಕೌಂಟ್ ಇನ್ ಇಂಡಿಯಾ ಅಂದರೆ ಲಿಸ್ಟ್ಔಟ್ ಮಾಡಿರುವಂಥ ಒಂದು 10 ಡಿಮ್ಯಾಟ್ ಅಕೌಂಟಲ್ಲಿ ನಂಬರ್ 1 ಸ್ಥಾನದಲ್ಲಿರುವಂಥದ್ದು ಝೆರೋದಾ ಡಿಮ್ಯಾಟ್ ಅಕೌಂಟ್ ಆಗಿರುತ್ತೆ ಫ್ರೆಂಡ್ಸ್. ಇದು ರೇಟಿಂಗ್ಸ್ ಬಂದ್ಬಿಟ್ಟು 10ಕ್ಕೆ 8.6 ಇರುವಂಥದ್ದು. ಇದಾದ ನಂತರ 2ನೇ ಸ್ಥಾನದಲ್ಲಿ ಬರುವಂಥದ್ದು ಏಂಜಲ್ ಬ್ರೋಕಿಂಗ್ ಬರುವಂಥದ್ದು. ಇದು 10ಕ್ಕೆ 8.3 ಇರುವಂಥದ್ದು. ಇದಾದ ನಂತರ 3ನೇದಾಗಿ ಬರುವಂಥದ್ದು ಶೇರ್ ಖಾನ್ ಬರುವಂಥದ್ದು. ಇದು 10ಕ್ಕೆ 8.18 ಇರುವಂಥದ್ದು. ಈ ಒಂದು ಬ್ರೋಕರೇಜ್ ಕಂಪ್ನಿಗಳಾಗುತ್ತೆ. ಈ ಒಂದು ರೇಟಿಂಗ್ಸಲ್ಲೂ ಕೂಡ ಝೆರೋದಾ ನಂಬರ್ 1 ಸ್ಥಾನದಲ್ಲಿ ಬರುವಂಥ ಏಕೈಕ ಕಂಪನಿ ಆಗಿರ್ತದೆ. ಎಲ್ಲರೂ ಕೂಡ ಈ ಒಂದು ಕಂಪ್ನಿಗೆ ರೇಟಿಂಗ್ಸನ್ನು ತುಂಬ ಚೆನ್ನಾಗಿ ಕೊಟ್ಟಿರ್ತಾರೆ. ಬ್ರೋಕರೇಜಲ್ಲಾಗಿರ್ಬೋದು, ಫೀಸಲ್ಲಾಗಿರ್ಬೋದು, ಎಲ್ಲದರಲ್ಲೂ ಕೂಡ ಇದನ್ನು ಡಿಸ್ಕೌಂಟ್ ಲೆಕ್ಕಾಚಾರದಲ್ಲೇ ಕೊಡುವಂಥ ಏಕೈಕ ಕಂಪನಿ ಆಗಿರುತ್ತೆ ಫ್ರೆಂಡ್ಸ್. ಚಾರ್ಜಸ್ ಏನೇನೆಲ್ಲ ಅಪ್ಲೈ ಮಾಡುತ್ತೆ ಅಂತಂದರೆ, ಈಕ್ವಿಟಿ ಏನಾದರೂ ನೀವು ಮಾಡೋದಾದರೆ ಯಾವುದೇ ಥರ ನಿಮಗೆ ಚಾರ್ಜಸ್ ಆಗೋದಿಲ್ಲ. ಈಕ್ವಿಟಿ ಡೆಲಿವರಿ ಅಂದರೆ ಹೋಲ್ಡಿಂಗ್ಸ್ಗೆ ನಿಮಗೆ ಯಾವುದೇ ಥರ ಚಾರ್ಜಸನ್ನು ಅಪ್ಲೈ ಮಾಡೋದಿಲ್ಲ. ನೀವು ಎಷ್ಟೇ ಹೋಲ್ಡಿಂಗ್ಸ್ ಇಟ್ಟರೂ ಕೂಡ ನಿಮಗೆ ಈ ಒಂದು ಬ್ರೋಕರೇಜ್ ಕಂಪ್ನಿಯಿಂದ ನಿಮಗೆ ಯಾವುದೇ ಥರ ಬ್ರೋಕರೇಜ್ ಚಾರ್ಜಸನ್ನು ನಿಮಗೆ ಅಪ್ಲೈ ಮಾಡೋದಿಲ್ಲ. ಇದೆಲ್ಲ ಕೂಡ ಫ್ರೀಯಾಗಿ ಇರುತ್ತೆ ಹೋಲ್ಡಿಂಗ್ಸ್ ಮತ್ತು ಡೆಲಿವರಿಗೆ. ಇನ್ನು ಇಂಟ್ರಾಡೇಗೆ ಬರೋದಾದರೆ, ಇಂಟ್ರಾಡೇ ಮತ್ತು ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ಗೆ ಬರೋದಾದರೆ ಒಂದು ಫ್ಲ್ಯಾಟ್ಗೆ ಅಂದರೆ ಒಂದು ಆರ್ಡರ್ಗೆ 20 ರೂಪಾಯಿ ಚಾರ್ಜಸನ್ನು ಮಾಡುವಂಥದ್ದು. ನೀವು ಇವತ್ತು ತೊಗೊಂಡು ಇವತ್ತೇ ಸೆಲ್ ಮಾಡೋದಾದರೆ, ಅಂದರೆ ಇಂಟ್ರಾಡೇ ಮೀನ್ಸ್ ಇವತ್ತು ತೊಗೊಂಡು ಇವತ್ತೇ ನೀವು ಸೆಲ್ ಮಾಡೋದಾದರೆ ಅದನ್ನು ಇಂಟ್ರಾಡೇ ಅಂತ ಕರೀತಾರೆ. ಆ ಇಂಟ್ರಾಡೇಗೆ ಚಾರ್ಜಸ್ ಬಂದ್ಬಿಟ್ಟು 20 ರೂಪಾಯಿ ಇರುತ್ತೆ. ಫ್ಯೂಚರ್ ಆ್ಯಂಡ್ ಆಪ್ಷನ್ಸಲ್ಲೂ ಕೂಡ ನಿಮಗೆ 20 ರೂಪಾಯಿ ಚಾರ್ಜಸನ್ನು ನಿಮಗೆ ಮಾಡುವಂಥ ಒಂದು ಕಂಪ್ನಿ. ಬೇರೆ ಮಿಕ್ಕಿದ ಕಂಪ್ನಿಗಳು ಕಂಪೇರ್ ಮಾಡಿದ್ರೆ ಈ ಒಂದು ಕಂಪ್ನಿ ನಿಮಗೆ ಕಡಿಮೆಯಲ್ಲಿ ಸಿಗುತ್ತೆ. ಇದಾದ ನಂತರ ಮ್ಯೂಚುವಲ್ ಫಂಡಿಗೆ ನಿಮಗೆ ಎಷ್ಟು ವರ್ಷಗಳು ಕೂಡ ನೀವು ಇಟ್ಕೊಂಡ್ರೂ ಕೂಡ ಈ ಒಂದು ಕಂಪನಿಯಲ್ಲಿ ನಿಮಗೆ ಮ್ಯೂಚುವಲ್ ಫಂಡ್ಗೆ ಯಾವುದೇ ಥರ ಚಾರ್ಜಸನ್ನು ನಿಮಗೆ ಅಪ್ಲೈ ಮಾಡೋದಿಲ್ಲ. ಇದು ಕೂಡ ನಿಮಗೆ ಫ್ರೀಯಾಗಿ ನಿಮಗೆ ಸಿಗುತ್ತೆ. ಎಷ್ಟೇ ವರ್ಷ ಕೂಡ ನೀವು ಇಟ್ಕೋಬೋದು. ನಿಮಗೇನು ಅಮೌಂಟ್ ಬಂದಿರುತ್ತೋ ಆ ಅಮೌಂಟು ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ ಜಮಾ ಆಗುತ್ತೆ. ನಿಮಗೆ ಯಾವುದೇ ಥರ ಬ್ರೋಕರೇಜ್ ಚಾರ್ಜಸನ್ನು ಅಪ್ಲೈ ಮಾಡೋದಿಲ್ಲ, ಇದರಲ್ಲಿ ಟ್ಯಾಕ್ಸನ್ನು ಬಿಟ್ಟು. ಇದಾದ ನಂತರ ಈ ಒಂದು ಝೆರೋದಾ ಅಕೌಂಟನ್ನು ನೀವೇನಾದರೂ ಓಪನ್ ಮಾಡಬೇಕಂದ್ರೆ, ಆನ್ಲೈನಲ್ಲಿ ಓಪನ್ ಮಾಡಬೇಕಂದ್ರೆ ನಿಮಗೆ ಒಂದು 200 ರೂಪೀಸ್ ಚಾರ್ಜಸ್ ಆಗುವಂಥದ್ದು. ಅದೇ ರೀತಿಯಲ್ಲಿ ನೀವು ಆಫ್ಲೈನಲ್ಲಿ ಏನಾದರೂ ಮಾಡಬೇಕು ಅಂತಂದರೆ ಇದು ನಿಮಗೆ 400 ರೂಪೀಸ್ ನಿಮಗೆ ಚಾರ್ಜಸ್ ಆಗುವಂಥದ್ದು ಫ್ರೆಂಡ್ಸ್. ಇದಾದ ನಂತರ ನಿಮಗೆ NRI ಅಕೌಂಟಲ್ಲಿ ಏನಾದರೂ ಮಾಡಿ ಆಫ್ಲೈನಲ್ಲಿ ಮಾಡೋ ಥರ ಏನಾದರೂ ಇತ್ತು ಅಂತ ಅನ್ನೋದಾದರೆ ನಿಮಗೆ 500 ರೂಪಾಯಿ ಚಾರ್ಜಸನ್ನು ಇದು ಅಪ್ಲೈ ಮಾಡುವಂಥದ್ದು. ನೀವೇನಾದರೂ ಕೂಡ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಕೂಡ ನೀವು ಈ ಒಂದು ಅಕೌಂಟನ್ನು ಓಪನ್ ಮಾಡಿಕೊಂಡು ಇಬ್ಬರು ಈ ಒಂದು ಅಕೌಂಟನ್ನು ಮೇಂಟೈನ್ ಮಾಡ್ತೀವಿ ಅನ್ನೋದಾದರೆ, ನೀವು ಆನ್ಲೈನಲ್ಲೇ ಮಾಡೋದಾದರೆ ನೀವು 500 ರೂಪಾಯಿ ಚಾರ್ಜಸನ್ನು ಇವರು ಅಪ್ಲೈ ಮಾಡ್ತಾರೆ ಫ್ರೆಂಡ್ಸ್. ನೀವು ಆನ್ಲೈನಲ್ಲೇ ಇನ್ನೊಂದು ನೀವು ಮಾಡೋದಾದರೆ ಈಕ್ವಿಟಿ ಮತ್ತು F&O ಮತ್ತು ಕರೆನ್ಸಿನಲ್ಲೂ ಕೂಡ ನೀವು ಮಾಡೋದಾದರೆ ಆನ್ಲೈನಲ್ಲಿ ನೀವು ಚಾರ್ಜಸ್ ಅಪ್ಲೈ ಮಾಡಬೇಕಂದ್ರೆ ನಿಮಗೆ 300 ರೂಪಾಯಿ ಆಗುವಂಥದ್ದು. ಆಫ್ಲೈನಲ್ಲಿ ಮಾಡೋದಾದರೆ ಇದೇ ರೀತಿಯಲ್ಲಿ ಮಾಡೋದಾದರೆ ನಿಮಗೆ 600 ರೂಪಾಯಿ ಆಗುವಂಥದ್ದು. NRIನಲ್ಲಿ ಬರುವಂಥದ್ದಾದರೆ ನಿಮಗೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಮತ್ತು ಕರೆನ್ಸಿ ಈಕ್ವಿಟಿನಲ್ಲಿ ನಿಮಗೆ ಯಾವುದೇ ಥರ ನಿಮಗೆ
ನಾಟ್ ಅಪ್ಲಿಕೇಬಲ್ ಆಗಿರುತ್ತೆ ಫ್ರೆಂಡ್ಸ್. ನೀವೇನಾದರೂ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಇದು ಫ್ಯೂಚರ್ ಆ್ಯಂಡ್ ಆಪ್ಷನ್ಸು ಮತ್ತು ಕರೆನ್ಸಿ ಕಮಾಡಿಟಿ ಏನಾದ್ರು ಮಾಡೋದಾದರೆ ನೀವು ಇದಕ್ಕೆ ಆಫ್ಲೈನಲ್ಲಿ ನೀವು ಮಾಡೋದಾದರೆ ನಿಮಗೆ 800 ರೂಪಾಯಿ ಚಾರ್ಜಸ್ ನಿಮಗೆ ಆಗುವಂಥದ್ದು ಫ್ರೆಂಡ್ಸ್. ಈ ರೀತಿಯಲ್ಲಿ ಝೆರೋದಾದರೆ ನಿಮಗೆ ಸಿಗುವಂಥ ಅಡ್ವಾಂಟೇಜಸ್ ಆಗಿರುತ್ತೆ. ಇದಾದ ನಂತರ ಝೆರೋದಾಗೆ ರೇಟಿಂಗ್ಸ್ ಕೊಟ್ಟಿರ್ತಾರೆ. ಆಲ್ಮೋಸ್ಟ್ ಆಲ್ ಎಲ್ಲ ಒಂದು ಬ್ರೋಕರೇಜ್ ಕಂಪ್ನಿಗೆ ಕಂಪೇರ್ ಮಾಡಿ ಈ ಒಂದು ಝೆರೋದಾಗೆ ಕೊಟ್ಟಿರುವಂಥ ರೇಟಿಂಗ್ಸ್ ಏನಿದೆ ಅಂತ ನೋಡಿ. 5ಕ್ಕೆ 3.7 ಇರುವಂಥದ್ದು, ಅಂದರೆ 5ಗೆ 3.7 ಇರುವಂಥದ್ದು. ಫೀಸಸ್ ಅಪ್ಲೈ ಮಾಡೋದ್ರಲ್ಲಿ ಕೂಡ ಇದು 5ಗೆ 3.7 ಇರುವಂಥದ್ದು. ಬ್ರೋಕರೇಜಲ್ಲಿ ಒಂದು ಡಿಸ್ಕೌಂಟ್ ಬ್ರೋಕರೇಜ್ ಅಂತ ಏನು ಹೇಳ್ತೀವೋ ಹಾಗಾಗಿ ಇದಕ್ಕೆ 5ಗೆ 4.2 ಇರುವಂಥದ್ದು. ನಂಬರ್ 1 ಯಾರಿಗೂ ಕೂಡ ಇಷ್ಟೊಂದು ಒಂದು ರೇಟಿಂಗ್ಸನ್ನು ಕೊಟ್ಟಿಲ್ಲ, ಯಾವ ಒಂದು ಬ್ರೋಕರೇಜ್ ಕಂಪ್ನಿಗೂ ಕೂಡ ಕೊಟ್ಟಿಲ್ಲ, ಇದಕ್ಕೆ ಕೊಟ್ಟಿರುವಂಥದ್ದು. ಯೂಸಬಿಲಿಟಿನಲ್ಲಿ ಬರೋದಾದರೆ 5ಗೆ 3.6 ಇರುವಂಥದ್ದು. ಕಸ್ಟಮರ್ ಸರ್ವಿಸ್ನಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ನು ಕೊಟ್ಟಿರುವಂಥ ಏಕೈಕ ಒಂದು ಬ್ರೋಕರೇಜ್ ಕಂಪ್ನಿ ಆಗಿರೋದ್ರಿಂದ ಇದು 5ಗೆ 3.4 ರೇಟಿಂಗ್ಸನ್ನು ಕೊಟ್ಟಿರುವಂಥದ್ದು. ರಿಸರ್ಚ್ ಕೇಪಬಿಲಿಟಿಲಿ ಬರೋದಾದರೆ 5ಗೆ 2.7 ಇರುವಂಥದ್ದು. ಬೆಸ್ಟ್ ಡಿಮೆಟ್ ಅಕೌಂಟ್ ಯಾವುದು ಅಂತ ತಿಳ್ಕೊಂಡ್ರಿ ಅಂತ ನಾನು ಭಾವಿಸ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಮುಂದೆ ನಾನು ಮಾಡುವಂಥ ಎಲ್ಲ ವಿಡಿಯೋಗಳನ್ನು ಮೊದಲು ನೀವೇ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೇನೆ ಫ್ರೆಂಡ್ಸ್. ಧನ್ಯವಾದಗಳು. ಶುಭ ದಿನ.